ಪುತ್ತೂರು ತಾಲೂಕಿನ ಪರ್ಲಡ್ಕ ಗೋಳಿಕಟ್ಟೆ ಬೊಳ್ಳಾಣ ಎಂಬಲ್ಲಿ ಪಕ್ಕದ ಮನೆಯ ಆವರಣ ಗೋಡೆ ಕುಸಿದು ಮೃತಪಟ್ಟ ಕುಟುಂಬಕ್ಕೆ ಶಾಸಕ ಸಂಜೀವ ಮಠಂದೂರು ಅವರು 5 ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ವಿತರಣೆ ಮಾಡಿದರು। ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕರು ಪ್ರಾಕೃತಿಕ ವಿಕೋಪದಡಿಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲಾಗ್ತಾ ಇದೆ। ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನಾದರೂ ಸಹಕಾರ ಬೇಕಿದ್ದಲ್ಲಿ ಅದನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದರು। ಆ ಒಂದು ಏನು ಮರಣ ಹೊಂದಿದಂಥ ನಮ್ಮ ಚಂದ್ರಶೇಖರ ಧರ್ಮಪತ್ನಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ಒಂದು ಚೆಕ್ಕನ್ನು 5 ಲಕ್ಷದ ಚೆಕ್ಕನ್ನು ನಾವು ನಮ್ಮ ತಹಸೀಲ್ದಾರರು ನಗರಸಭಾ ಸದಸ್ಯರಲ್ಲಿ ದೀಕ್ಷೆಪಲ್ಲಿಯವರು ನಾವು ಪ್ರಮುಖರ ಸಮ್ಮುಖದಲ್ಲಿ ಕೊಡುವಂಥ ಸಂಗತಿಯನ್ನು ಮಾಡ್ತೇವೆ। ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅವರಿಗೆ ಏನಾದರೂ ಸಹಕಾರ ಬೇಕಿದ್ದರೆ ಅದನ್ನು ಕೊಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ। ಈ ವೇಳೆ ತಹಶೀಲ್ದಾರ್ ರಮೇಶ್ ಬಾಬು, ಸ್ಥಳೀಯ ನಗರಸಭಾ ಸದಸ್ಯೆ ದೀಕ್ಷಾ ಪೈ, ಕಂದಾಯ ನಿರೀಕ್ಷಕ ರವಿಕುಮಾರ್, ಬಿಜೆಪಿ ವಾರ್ಡ್ ಕಾರ್ಯದರ್ಶಿ ಸತೀಶ್ ಆಚಾರ್ಯ, ವಿಶ್ವನಾಥ ಕುಲಾಲ್ ಪರ್ಲಡ್ಕ, ಜೀವನ್ ಮೊದಲಾದವರು ಉಪಸ್ಥಿತರಿದ್ದರು।